ಸಚ್ ರವಿ ಶಾಮನೂರು ಫಿಲ್ಮ್ಸ್ ಬ್ಯಾನರ್ ನಡಿ ತಯಾರಾದ ಹಿಂದಿ ಸಿನಿಮಾ. ಡಾಕ್ಟರ್ ರವಿ ಶಾಮನೂರು ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾ ಸೆಪ್ಟೆಂಬರ್ 11ರಿಂದ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಹಾಗಿದ್ರೆ ಈ ಸಿನಿಮಾ ಹೇಗಿದೆ, ಏನೆಲ್ಲ ಇದೆ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ರವಿ ಶಾಮನೂರು ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಮೂಡಿಬಂದ ಹಿಂದಿ ಸಿನಿಮಾ ಸಚ್. ಫ್ರೆಂಡ್ಶಿಪ್ ಅಂದ್ರೆ ಏನು, ಪ್ರಸ್ತುತ ಜೀವನ ಹೇಗಿದೆ, ಸತ್ಯವನ್ನ ಅರಿಯದೆ ಮಾಡಿದ ತಪ್ಪು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲವನ್ನ ಈ ಸಿನಿಮಾದಲ್ಲಿ ಹೇಳಲಾಗಿದೆ. ವಿದ್ಯಾಭ್ಯಾಸವನ್ನ ಮುಗಿಸಿ ಕಾಲೇಜಿನಿಂದ ಹೊರಬಂದ ಯುವಕರು ಸಮಾಜವನ್ನ ಬದಲಾಯಿಸಬೇಕು ಎನ್ನುವ ಇರಾದೆಯನ್ನ ಹೊಂದಿರ್ತಾರೆ. ಆದ್ರೆ ಅದು ಅಷ್ಟು ಸುಲಭದ ಕೆಲಸವೇ? ಯುವಕರು ಅದರಲ್ಲಿ ಯಶಸ್ವಿಯಾಗುತ್ತಾರೋ ಎನ್ನುವುದು ಕಥೆಯ ತಿರುಳು. ಇನ್ನು ಸಚ್ ಸಿನಿಮಾದ ಶೂಟಿಂಗ್ ಹರಿಯಾಣ, ಮುಂಬೈ, ಮಹಾರಾಷ್ಟ್ರದಲ್ಲಿ ನಡೆದಿದ್ದು ಸಿನಿಮಾ ಸಖತ್ತಾಗಿ ಮೂಡಿಬಂದಿದೆ. ಸಿನಿಮಾದಲ್ಲಿ ಗೆಹ್ಲೋಟ್, ತರುಣ್ ಕೊಹ್ಲಿ, ಹಿಮಾಂಶು ಶರ್ಮಾ, ಯಾಮ್ ಅನುಷ್ಕಾ ಭಯಾನ, ಶಿವಾಂಗಿ, ನರೇಂದ್ರಿಂದ ಸೇರಿದಂತೆ ಹಲವಾರು ಕಲಾವಿದರು ನಟಿಸಿದ್ದಾರೆ. ಕಲಾವಿದರ ಮನೋಜ್ಞ ಅಭಿನಯ ಸಿನಿಮಾವನ್ನ ಜನರ ಮನಸ್ಸಿಗೆ ಹತ್ತಿರವಾಗುವಂತೆ ರೂಪಿಸಿದೆ. ಇನ್ನು ಚಿತ್ರಕ್ಕೆ ಸಕ್ಸೇನಾ ಚಂದನ್ ರವರು ಸಂಗೀತ ಒದಗಿಸಿದ್ರೆ, ಹಿನ್ನೆಲೆ ಸಂಗೀತದಲ್ಲಿ ಸಾವಂತ್ ವಿರಾಜ್ ಸಹಕರಿಸಿದ್ದಾರೆ. ಶ್ವೇತಾ ಹಾಗೂ ರಾಜ್ ಸಕ್ಸೇನಾ ಅವರು ಸಾಹಿತ್ಯವನ್ನ ಒದಗಿಸಿದ್ದಾರೆ. ರಾಜ್ ಮಿಶ್ರಾ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ರೆ, ಆರ್ಟ್ ಡೈರೆಕ್ಟರ್ ಆಗಿ ಭೂಪೇಶ್ ಸಾಲಸ್ಕರ್ ಕೈಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಸಚ್ ಹಿಂದಿ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಇದೀಗ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಸೆಪ್ಟೆಂಬರ್ 11ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.